7,500 ವರ್ಷಗಳ ಹಿಂದೆಗಡೆ ಅಂತ ಹೇಳ್ಬಿಟ್ಟು. ಇವತ್ತು ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ, ಒಬ್ಬ ಬೃಹಸ್ಪತಿ ಬರ್ತಾನೆ 7,500 ಅಲ್ಲ ರೀ 9 ಲಕ್ಷ ವರ್ಷಗಳ ಹಿಂದೆಗಡೆ ಅಂತ ಹೇಳ್ಬಿಟ್ಟು. ಅಂದ್ರೆ 7,500ದಿಂದ 9 ಲಕ್ಷ ವರ್ಷಗಳವರೆಗೆ ಶ್ರೀರಾಮ ಯಾವತ್ತಾದರೂ ಹುಟ್ಟಿರ್ಬೋದು. ನನಗೆ ಒಂದು ಜನರೇಷನ್ ನೆನಪಿರುತ್ತಪ್ಪ. ನಮ್ಮಪ್ಪ ಗೊತ್ತು ನನಗೆ, ನಮ್ಮ ತಾತ ಗೊತ್ತು, ನಮ್ಮ ತಾತನು ನಾನು ನೋಡಿಲ್ಲ, ನಮ್ಮ ಮುತ್ತಾತನ ಹೆಸರು ನಮ್ಮಪ್ಪ ಹೇಳ್ತಾ ಇದ್ರು, ಅದರಿಂದ ಗೊತ್ತು. ಅದಕ್ಕಿಂತಲೂ ಹಿಂದೆ ಹೆಸರು ಹೇಳಿ ಅಂತ ನಮ್ಗೆ ಗೊತ್ತಿಲ್ಲ. ನಾನೇ ಅಲ್ಲ, ನೀವು ಕುಂತಿರೋರು ಯಾರಿಗೂ ಗೊತ್ತಿಲ್ಲ. ಅಂಥದ್ದು 9 ಲಕ್ಷ ವರ್ಷಗಳ ಹಿಂದೆಗಡೆ ಇದ್ದಂತಹ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಇದು ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ನಮಗೆ ನಾಲೆಡ್ಜ್ ಬಂದ ನಂತರ ಈಗಿರುವಂಥ ದಾಖಲಾತಿಗಳ ಪ್ರಕಾರ ನಾವು 3 ವ್ಯಕ್ತಿಗಳನ್ನ ಜಗತ್ತಿನಲ್ಲಿ ಅವರ ಕಾಲಘಟ್ಟಗಳನ್ನು ಗುರುತಿಸಬಹುದು ಅಂತ ಅಂದ್ಕೊಂಡಿದ್ದಾರೆ. ಒಂದು ಬುದ್ಧ, ಸುಮಾರು 2,600 ವರ್ಷಗಳ ಹಿಂದೆಗಡೆ ಇದ್ರು ಅನ್ನಲಿಕ್ಕೆ ದಾಖಲಾತಿಗಳು ಎಲ್ಲ ಇದ್ದಾವೆ. ಎರಡನೇದು ಜೀಸಸ್, ಅವರು ಸುಮಾರು 1,600 ವರ್ಷಗಳ ಹಿಂದೆಗಡೆ ಇದ್ರು ಅನ್ನಲಿಕ್ಕೆ ದಾಖಲಾತಿಗಳಿದ್ದಾವೆ. ಮೂರನೇದು ಮೊಹಮ್ಮದ್ ಪೈಗಂಬರ್, ಅವರು 600 ವರ್ಷಗಳಿಗಿಂತಲೂ ಹಿಂದೆ ಇದ್ರು ಅನ್ನಲಿಕ್ಕೆ ದಾಖಲಾತಿಗಳಿದ್ದಾವೆ. ಅದನ್ನು ಹೊರತುಪಡಿಸಿದ್ರೆ ಇನ್ಯಾವ ದಾಖಲಾತಿಗಳು ಸಿಗ್ತಾ ಇಲ್ಲ. ವಿಜ್ಞಾನದ ಕಣ್ಣಿಗೆ ಯಾವ ದಾಖಲಾತಿಗಳು ಸಿಗ್ತಾ ಇಲ್ಲ. ಆದರೆ ಯಾವ ರೀತಿ ಈ ರೀತಿಯ ಸುಳ್ಳುಗಳನ್ನ ಇವರು ಹರಡ್ಕೊಂಡು ಹೋಗ್ತಿದ್ದಾರೆ ಅನ್ನೋದೇ ನನಗೆ ಬಹಳ ಆಶ್ಚರ್ಯ ಅಂತ ಅನಿಸ್ತಾ ಇದೆ.